ಗಸಿ ನಾನು ಟೇಸ್ಟ್ ಮಾಡ್ತಾ ಇದ್ದೇನೆ. ಚುಪ್ಪ ಚುಪ್ಪ ಇದೊಂದು ಪರಿಮಳ ಇದೆಂದೇನೆ ಕಟ್ಟದು ಒಂಜಿ ನೋಡ್ಬೋದು. ನಮಸ್ಕಾರ ನಮಸ್ಕಾರ. ಇನ್ನಿದಾದ ಸ್ಪೆಷಲ್ ಕುಕ್ಕು ವೆಜ್ಜಿಗಂದು ಅಂದೆ ಮರ ಕಟ್ತೇರಿ ಕುಕ್ಕು ವೆಜ್ಜಿಗಂದು ಅಂದೆ ಎಂಚಿನ ಅಲ್ಪರೆ ಉಪ್ಪಡು ಬಡ್ಗಂದು ಉಪ್ಪಡು ಬಡ್ಗಂದ ಎಂತ ಗೊತ್ತುಂಟಾ ಮುಡಿ ಉಪ್ಪು ಸೋಕಾಪದಕ್ಕ ಅಂದೆ ಐಕೆ ಉಪ್ಪಡು ಬಡ್ಗಂದು ಕುಕ್ಕು ವೆಜ್ಜರ ಪಪ್ಪನ ಅಂದೆ ಮರ ಕಟ್ತೇರಿ ಅಂದೆ ಗೊತ್ತುಂಟಾ ಇವತ್ತಿನ ಸ್ಪೆಷಲ್ ಮಾವಿನ ಮರ ತೆಗಿತಾ ಇದ್ದಾರೆ. ಅವರ ಹುಲ್ಲಿಗೆ ಅಂತ ಬಂದಿದ್ರು, ಹಾಗೆ ನಾನು ಕೂಡ ಬಂದಿದ್ದೆ. ಅಂದರೆ ಅಲ್ಲಿ ಮರ ಕಡಿತಾ ಇದ್ದಾರೆ. ಅಲ್ಲಿ ತುಂಬ ಇದುಂಟು, ಮಿಡಿ ಮಾವಿನ ಹಣ್ಣು ಕಾಯಿ ಉಂಟು. ಅದರದ್ದು ಉಪ್ಪಿನಕಾಯಿ ಹಾಕುವ ಅಂತ ಹೇಳಿ ಕಾಡು ಮಾವಿನಕಾಯಿ ಒಳ್ಳೆದಿರ್ತದೆ. ಹೋಗುವ, ಅಲ್ಲಿ ಕಡ್ದು ಹಾಕಿದ್ರು ಮರ. ಸರಿ ಪೈ ಪೈ. ನೋಡ್ಬೋದು ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ಲಿಕ್ಕೆ ಮುಡಿ ಬಾಡ ಬೊಕ್ಕ ನಮ್ಮ ಬರೋಣಿಡಿ ಬಾಡ್ಕ ಸರಿ ಕಡೆದು ಪಾಡ್ನಾಗ ನೆಟ್ಟಿತ್ತೆ ಖಾಲಿ ಉಪ್ಪುಡು ಬಾಡ್ದಿಯ ನಂದು ಅದೇ ಕಡೆದು ಪಾಡ್ನಾಗ ಬರೋಣಿಡು ಮಲ್ಲ ಕುಪ್ಪಿದ ಬಾಟ್ಲಿ ಇದ್ದದ ಐಟು ಮಿಡಿ ಪಾಡ್ದೀಕ ಸರಿ. ಅವನ್ ಎಂಚಿನ ದೆಕ್ಕದಾರ ತೋರಿಸಿದಾರ ಐನು ದೆಕ್ಕದ ನಾವು ನೆಲಕ್ಕೆ ಬೂರ್ತದ ಕೊಯ್ದ ಮತ್ತೆ ಬಂದಿಪ್ಪಣದ ಐಕ್ ದೆಕ್ಕದು ಪಸರಟ್ಟದನ ನಿಜದ ಕೊಯ್ದ ನಮ್ಮ ಖಾಲಿ ಒರೆಸದು ಪಾಡ್ದಲ್ಲಿ ಯಾರುಂಡು ಕುಟ್ಟಿಗೆ ಒರೆಸದು ಸುರು ಕೊತ್ತೆ ಉಪ್ಪು ಮಾಡೋದ್ಕ ಸರಿ. ಅದನ್ನು ಚೆನ್ನಾಗಿ ತೊಳೆದು ಒರೆಸಿ ಎಲ್ಲ ಇಟ್ಟಿದ್ದೇವೆ. ತೊಟ್ಟು ತೆಗಿಲಿಲ್ಲ, ತೊಟ್ಟು ತೆಗೆದ್ರೆ ಅದರ ರುಚಿ ಹೋಗ್ತದೆ. ಕಾಡು ಮಾವಿನಕಾಯಿ ಅಲ್ಲ, ಸುನೆ ತಲೆಕ ಅದು ಇದು ಸುನೆ ಅಂಶ ಇರ್ತದೆ. ಈಗ ನಾವು ಇದ್ರಲ್ಲಿ ಹಾಕ್ತಾ ಇದ್ದೇವೆ ಪ್ಲಾಸ್ಟಿಕ್ ಡಬ್ಬದಲ್ಲಿ. ಬೇರೆ ದೊಡ್ಡದಿಲ್ಲ ನಮ್ಮ ಹತ್ರ, ಇಲ್ಲದಿದ್ರೆ ಬೇರೆ. ಮತ್ತೆ ನಾವು ಇದು ಯಾವುದು ಪಿಂಗಾಣಿ ಭರಣಿ ಬರ್ತದಲ್ಲ ಮತ್ತೆ ಗ್ಲಾಸ್ ಇದು ಅದರಲ್ಲಿ ಹಾಕಿ ತೋರಿಸ್ತೇವೆ ನಾವು ನಿಮ್ಗೆ. ಈಗ ಇದು ಉಪ್ಪು ಎಲ್ಲ ಹಿಡಿಬೇಕು ಅದಕ್ಕೆ. ಅದರ ತೊಟ್ಟು ತೆಗೆಯುವುದಿಲ್ಲ ನಾವು, ಒಂದು ಲೇಯರ್ ಬೈ ಲೇಯರ್ ಹಾಕ್ತಾ ಇದ್ದೇವೆ. ನೋಡ್ಬೋದು ವರ್ಷದಿನ ದಾಲಾಪಿ ಬಂದಡು ಬಾಯಿ ಕಟ್ಟದು ಮಾತ ದಿಯೋಡು ಉಪ್ಪು ಇತ್ತಂದ ಎಲ್ಲಿ ಹಾಪುಡು ಚಿರುಟದು ಅದೇ ಮುದ್ದೆ ಹಾಪುಡು ದಾಲಾಪುಜಿ ನಮಕಿತ್ತೆ ಉಪ್ಪಡು ಮಲ್ಪೊಡಂದಾಂಡ ಏತ ದಿನ ಬೋಡು ಇತ್ತೆ ಬೋಡ್ದಂಡ ಇಂಚ ಮಲ್ಪೊಡಂದಾಂಡ ಒಂಜಿ 10 ದಿನದಲ್ಲ ಇದೆತದು ಕಡೆದು ಪಾಡು ಆತೋರ್ ತನಕ ಉಪ್ಪು ಇಪ್ಪುಡತೆ ಬೊಕ್ಕ ಎತ್ತಿಂದ ಎತ್ತು ಒಂಜಿ 5 ತಿಂಗಳು ಕಡೆದು ಪಾಡೋಲಿ ಮುಡಿ ಉಕ್ಕಾತ ಕೆಂಚೆ ಒದ್ದೋದ್ದೆ ಬೋಡಂಡ ಒದ್ದೋದ್ದೆ ದೇತದು ಕಡೆದು ನಂಗೆ ಬೋಡ್ತಲೇಕ ಪಾಡೋಣಲ್ಲಿ. ನಮಗೆ ಒಂದು ಯಾವಾಗ ಈಗ ಉಪ್ಪಿನಕಾಯಿ ಮಾಡಬೇಕಾದ್ರೆ ಒಂದು 10 ದಿವಸ ಬೇಕು. ಯಾಕಂದ್ರೆ ಅದೆಲ್ಲ ಫುಲ್ ಚಿರುಟಿ ಹೋಗ್ತದೆ ಉಪ್ಪು ನೀರಲ್ಲಿ, ಉಪ್ಪೆಲ್ಲ ಕರಗ್ತದೆ, ಎಲ್ಲ ಹಿಡಿತದೆ ಮಾವಿನಕಾಯಿಗೆ. ಇಲ್ಲದಿದ್ರೆ ನೀವು ಉಪ್ಪು ನೀರಲ್ಲೇ ಬಿಡ್ಬೋದು. ನಿಮ್ಗೆ ಯಾವಾಗ ಬೇಕಾಗ್ತದೆ ಆವಾಗ ನೀವು ಕಡೆದು ಹಾಕ್ಬಹುದು. ನಾವು 10 ದಿವಸ ನಂತರ ನಾವು ನಿಮ್ಗೆ ನೀರಿನ ಪಸೆ ಅಂಶ ಎಂತ ಸೇರ್ಬಾರ್ದು. ನೀರ್ದ ಪಸೆ ಅಲ್ಲಿ ಪಸರಟ್ಟ ಪರಿಮಳ ಬರ್ಪುಂಡು ಕುಕ್ಕುದ ಅದೇ ಕಾಡು ಇದು ಮಾವಿನಕಾಯಿ ಅಲ್ವಾ, ತುಂಬಾ ಪರಿಮಳ ಇದೆ. ನೋಡ್ಬೋದು ಕೆಲವೆಲ್ಲ ಇದೆ, ಅದೆಲ್ಲ ಕೆಲವೆಲ್ಲ ನೆಲಕ್ಕೆಲ್ಲ ಬಿದ್ದೆ ಎಲ್ಲ ಒಡೆದು ಹೋಗಿದೆ. ಅದೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ಅದೇ ಇವಾಗಕ್ಕೆ ಕಡೆದು ಹಾಕ್ಬಹುದು. ಅದು ಯಾವ್ದು ಒಡೆದೋಗಿದೆ ಅಲ್ವಾ, ಅದನ್ನು ಮಾಡ್ಬೋದು. ಉಪ್ಪು ಚೂರು ಕಡೆದು ಪಾಡ್ದು ನಮ್ಮ ತಿನ್ನೋದು. ಕುಕ್ಕು ದೆಪ್ಪುಗ ಉಪ್ಪಾಡು ಅಡ್ಕ ಸರಿ. ಉಪ್ಪು ನೀರಲ್ಲಿ ಹಾಕಿಟ್ಟಂತಹ ಇದು ಮಾವಿನಕಾಯಿ ಮಿಡಿ
10 ದಿನ ಅಂಡತೆ ಒದ್ದೆ 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 ಕಡಿದು ಆಡ್ಕ ಮುರಿದು ಕಡಿದು ಆಡ್ಕ ಇದನ್ನು ಇನ್ನು ಕಟ್ ಮಾಡ್ಲಿಕ್ಕೆ ಉಂಟು. ಇಂಚೆಲ್ಲ ಪಾಡೋಲಿ ಅದೇ ಕೆಲವರು ಇಂಚೆಲ್ಲ ಪಾಡುವಿರತ್ತೆ ನೋಡ್ಬೋದು. ಸ್ವಲ್ಪ ಉಪ್ಪಿನಕಾಯಿ ಹಾಕಿ ಮಾಡಿ ತೋರಿಸ್ತಾ ಇದ್ದೇವೆ. ಇದು ನೀರು ಬೇಕು ನಮಗೆ. ನೀರಿಡದೆ ಪೊಡೆ ಹಾಂ ಸರಿ. ಉಪ್ಪು ಮುದ್ದೆ ಅದನ್ನ ನಮ್ಗೆ ಇದು ಯಾರು ನಮ್ಗೆ ಇಷ್ಟು ಸಾಕು. ನೆಂದು ನೀರನ್ನೇ ಒಂಚೂರು ಹೆಚ್ಚಾಗುದು. ಹಾಂ ಸರಿ. ಅದು ಉಪ್ಪು ನೀರಲ್ಲಿ ಹಾಕಿದ ನೀರು ಉಂಟಲ್ಲ, ಉಪ್ಪು ನೀರು ಯಾವಡದೆ ಅರತ್ ಕೊಡ್ಬೇಕು ಅವು. ಹಾಂ ಸರಿ. ಬಿಸಿ ಮಾಡ್ಲಿಕ್ಕೆ ಉಂಟು ಈಗ. ಅದು ಸ್ವಲ್ಪ ಕುದಿಬೇಕು. ಹಾಂ ಸರಿ. ಕುದ್ದಾದ ನಂತರ ಅದು ತಣಿಬೇಕು. ಆ ಬಿಸಿ ಬಿಸಿ ಇರುವಾಗಲೇ ಆಗುದಿಲ್ಲ. ನೋಡ್ಬೋದು ಕುದಿತಾ ಉಂಟು. ಈಗ ಇನ್ನು ಇದನ್ನು ಆಫ್ ಮಾಡುವ. ನೀರು ಅರಿಪುಗ ನಂಚ ಒಂದೆಟ್ಟು ಒಂದು ಇಪ್ಪುಡು ಆಯ್ತು. ಒಂಜಿ ಪೊಯ್ಯ ನನ್ನದು ಉಪ್ಪುದ ಅಂದೆ ಆಯ್ತಂದ ಈ ನೀರನ್ನ ಅರಿಪಾನೆ ನೀರ ಬೋರ್ಡ್ ನಾನು ಬೇತೆ ಬೆಚ್ಚ ನೀರು ಮೈಪೊಲಿ ಪೊಯ್ಯದ ಲೆಕ್ಕ ಬರ್ಪುಡು ಉಪ್ಪುದ ಪೊಯ್ಯ ಉಪ್ಪುದ ಬರ. ಈಗ ಮಸಾಲೆ ಪಾಡುದ ಮಸಾಲೆ ಇಂಚಿನ ಮದ್ದದೆ ಒಂತೆ ಉದ್ದದ ಮುಂಚೆ ಬೆಳ್ಳುಳ್ಳಿ ಒಂತೆನೆ ತಿಂಜಾಗು ತಿಂಜ ಒಂದು 4 ಉದ್ದದ ಮುಂಚೆ ಖಾರಗು ದಿಂಜೆ ಒಂದು 10 ಮುಂಚೆ ಒಂತೆ ಆಯ್ತಾ. ದಿಂಜ ಗಡ್ಡ ದಿಂಜ ಪಾಡೋಡು ಬೊಕ್ಕ ಸಾಸಿವೆ, ಉದ್ದ ಮೆಣಸು, ಗಿಡ್ಡ ಮೆಣಸು ಮತ್ತೆ ಬೆಳ್ಳುಳ್ಳಿ, ಸ್ವಲ್ಪ ಸಾಸಿವೆ. ಸ್ವಲ್ಪ ಜಾಸ್ತಿ. ದಾಸೆಬಿ ಮಾತ ಕಜಿಪ್ಪುಗು ಮಾತ ಪಾಡ್ ನಡೆದು ಜಾಸ್ತಿ ಮಾಡೋದು. ಅಜ್ಜಿ ದಾಸೆಬಿ ಅಂದು ಪಜ್ಜಿ. ಇದು ಯಾವುದನ್ನು ಕೂಡ ನಾವು ಫ್ರೈ ಮಾಡ್ಲಿಲ್ಲ, ಪಜ್ಜಿ ಕಡೆ ಹಸಿಯಾಗಿ ಕಡಿಯುವಂತದ್ದು. ಹಾ ಸರಿ. ಆ ಉಪ್ಪು ನೀರಿದೆ ಅಲ್ವಾ, ಅದನ್ನೇ ಹಾಕಿ ಕಡಿಯುವಂತದ್ದು. ಚೂರು ಮಂಜಲ್ ಪಾಡೋಡು. ಹಾ ಸರಿ. ಸುರುಕು ಬೊಕ್ಕ ಐಕ್ ಅರೆಪ್ಪು ಅಡ್ಗ ಕತ್ತಿಲ್ಲ ಮೂರಲ್ಲಿ ಲತ್ತಾತ ಕತ್ತಿ ಎರಡು ಕಟ್ಟು ಅಲ್ಪುಗ. ಸರಿ. ಮಾವಿನಕಾಯಿ ಕಟ್ ಮಾಡಿ ಎಲ್ಲಿ ಅಂಡ ನಾಲ್ಪಲ್ಲಿ ಇಜಿನ ಅಂದ ಮಾವಿನಕಾಯಿ ಕಟ್ ಮಾಡ್ತಾ ನೋಡ್ಬೋದು. ನೆನ್ನ ಮುಡಿನೇ ಪಾಡೋದು. ಪಾಡೋಲಿ ಮುಡಿ ಕೂಡ ಹಾಕ್ಬಹುದು. ನಾವಿಲ್ಲಿ ಕಟ್ ಮಾಡಿ ಹಾಕ್ತಾ ಇದ್ದೇವೆ. ಮುಡಿಲ ಪಾಡೋಲಿ ಅದೇ ಇಲ್ಲಿ ಒಂದು ಬಸ್ ನಮ್ಮ ಕಟ್ಟುವಂತ ಪಾಡ್ಕ. ಸರಿ. ಕಟ್ಟುವಂತ ಪಾಡ್ನಲ್ಲಿ ಹಾಕೊಂಡು ಆಯ್ತು ನೋಡ್ಬೋದು. ಕಟ್ಟುವಂತೆ ಒಂಜಿ ಚೂರು ಮಂಜಾಲು ಅಡ್ಕ ಒಂಜಿ ಚಿಮಿಟ್ಟಿದ ಅರಶಿನ ಹಾಕ್ತಾ ಇದ್ದಾರೆ. ಮಂಜಾಲು ಪಾಡ್ಕ ಒಂಜಿ ಚೂರು ಹಿಂಗತೆ ಸ್ವಲ್ಪ ಒಂಜಿ ಚಿಮಿಟ್ಟಿದ ಆತು ಹಿಂಗ್ ಪರಿಮಳಗು ಸರಿ. ಅರೆಪ್ಪು ಪಾಡ್ಕ ಸರಿ ಪಾಡ್ದು ಇಂಚೆನೆ ದಿಕ್ಕ. ಸರಿ. ಈಗ ಮಸಾಲ ಹಾಕ್ತಾ ಇದ್ದಾರೆ ನೋಡ್ಬೋದು. ಗಟ್ಟಿ ಕಡೆ ದಿಯೋಡು ಗೊತ್ತಿಲ್ಲ ಕುಕ್ಕುದ ಒಂಜಿ ಪಸ ಇಪ್ಪುಡ ಇಟ್ಟು ಅದೇ ಅಂಚ ಒಂದು ತೆಲ್ಪು ಬರ್ಪಡ್ಬೇಕ ಗಟ್ಟಿ ಬರುತ್ತದ್ದು ಇದು ಕೊಡು ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೇವೆ. ಚಮಚಡ್ಲ ಮಲ್ಪಲಿ ಕೈಟ್ ಬಂತೆ ಅರೆಪ ಸರಿ ಅಡ್ಡೆ ನೋಡ್ಬೋದು. ಜಮಲ್ತದ್ದು ದೀದ ಪರಿಮಳ ಬರೋದು ಕಟ್ಟದು ಒಂದು ಬಾಯಿ ಮುಚ್ಚಿ ದಿಕ್ಕ. ಸರಿ. ಬಾಟ್ಲಿಗೆ ಮತ್ತೆ ಬೊಕ್ಕ ಪಾಡ್ದು ಒಂಜಿ ದಿನ ದೀವಡತ್ತೆ ಇಂಚನೆ ಕಟ್ಟದ ಇಂಚನೆ ದೀವಡದ ಎಂಡ ಎಲ್ಲೇ ಬಾಟ್ಲಿ ಪಾಡಿ ಅನ್ನಮ್ಮ ಬಿತ್ತು ಬರ್ಕೊಂಡು ಕರ್ಲೆಕ್ಕ ಹಾಕೊಂಡು ಐಕಿಂಚ ಒಯ್ಪರ ಸಲದು ಬೊಕ್ಕ ಎಲ್ಲ ತಿಂಜಾಡ ದಾಲಾಪುಜಿ ಒಂತೆ ಆತ
ಒಂತೆ ಮಲ್ಲ ಬಟ್ಲಿ ಪಾಂಡ ದಾಲಾಪುಜಿ ಇತ್ತೆಂಚೆ ಇಪ್ಪಾಡು. ಸರಿ. ಈಗ ಇದನ್ನು ಹೀಗೇನೆ ಇಟ್ಟು ಒಂದು ಪ್ಲೇಟ್ ಮುಚ್ಚಿ ಅದನ್ನು ಕಟ್ಟಿ ನಾಳೆ ಬಾಟ್ಲಿಗೆ ಹಾಕುವಂತದ್ದು. ಯಾಕೆಂದ್ರೆ ಇದನ್ನು ಹೀಗೇನೆ ಇಟ್ರೆ ಒಂದೆಲ್ಲ ಮಸಾಲೆ ಎಲ್ಲ ತುಂಬಾ ಚೆನ್ನಾಗಿ ಅದೇ. ಸರಿ, ಕಟ್ಟಗತ್ತೆ. ಬಾಯಿ ಮುಚ್ಚಿದ್ದು ಸರಿ. ಎಲ್ಲ ಪಾಡ್ನ ಸರಿ. ಕೊಂಚ ಕುಂಟು ಕಟ್ಟದ್ದು ದೀಪನ ಎತ್ತೆ ಬಾಯ್ಡೆ ನೀರು ಬರ್ತೀನಿ ಸರಿ. ಪಲ್ಲೆ ಬಾಯಿ ಕಟ್ಟಿ ಅದನ್ನ ಇಡುವಂಥದ್ದು. ಸರಿ. ಒಂಚೂರು ನೀರು ಮೈತೆ ನಾವು ಗಟ್ಟಿ ಆಗಿತ್ತಂದ್ರೆ ಇದು ಸ್ವಲ್ಪ ಕಸಿ ಕಸಿ ತಿಕ್ಕೊಡದ ಅಂದ್ರೆ ಈ ರೆಂಚ ನೀರು ಮೈತೀನಿ ಬೆಚ್ಚ ನೀರು ಮೈತೀನಿ ಬೆಚ್ಚ ನೀರು ಅರತ್ತದು ನಾವು ಬೆಚ್ಚ ಬೆಚ್ಚ ಹಾಕ್ತು. ಸರಿ. ಬಾಟ್ಲಿಗೆ ಹಿಂಗೆಲ್ಲ ಸರಿ. ಬಾಟ್ಲಿಗೆ ಹಾಕ್ತಾ ಇದ್ದಾರೆ ಗ್ಲಾಸ್ ಜಾರಿಗೆ. ನೀವು ಭರಣಿಯಲ್ಲಿ ಕೂಡ ಹಾಕ್ಬೋದು. ನಮ್ಮ ಹತ್ರ ಈಗ ಗ್ಲಾಸ್ ಪಾಡೋಲಿ. ಉಪ್ಪಿನಕಾಯಿ ರೆಡಿ ಆಯ್ತು. ಸ್ವಲ್ಪ ನಾವು ಎಪ್ಪೋಲ ಕೈ ವಾಡ್ತಾನೆ ದೆಪ್ಪನಿಕ್ ಒಂದು ದಿತಿ ಕಣಂಕ್ ಇದು ನಾವು ಬೇರೆ ಇದರಲ್ಲಿ ಇಡುವಂಥದ್ದು. ಒಂದು ನಾವು ಒಂದು ಇನ್ನೊಂದರಲ್ಲಿ ಹಾಕ್ತಾ ಇದ್ದೇವೆ. ಅದು ನಮಗೆ ಡೈಲಿ ಯೂಸಿಗೆ ಯಾವಾಗಾದ್ರೂ. ಇಲ್ಲದಿದ್ರೆ ಗಡಿ ಗಡಿ ಅದಕ್ಕೆ ಇದು ಸ್ಪೂನ್ ಹಾಕಿದ್ರೆ ಎಲ್ಲ ಹಾಳಾಗ್ತದಲ್ಲ, ಅದಕ್ಕೋಸ್ಕರ ನಾವು ಎರಡೆರಡು ಇದರೆಲ್ಲ ಇಟ್ಟಿದ್ದೇವೆ. ನೋಡುವ, ಟೇಸ್ಟ್ ನೋಡುವ. ಗಸಿ ನಾನು ಟೇಸ್ಟ್ ಮಾಡ್ತಾ ಇದ್ದೇನೆ. ಎಡ್ಡೆಂಡು ಖಾರ ಪುಳಿ ಉಪ್ಪು ಸರಿನಾ? ಎಡ್ಡೆಂಡು ಸರಿಯಾಗಿದೆ. ಮಸಾಲ ಎಲ್ಲ ಎರಡೆರಡು ಸೊಂಪುಲಿ. ನಮ್ಮ ಉಪ್ಪಿನಕಾಯಿ ಉಪ್ಪಡೆ ಕುಪ್ಪಿದ ಕುಪ್ಪಿ ಮಾಡಿದ್ದು ದೀಪನ. ಈ ರೆಸಿಪಿಯನ್ನು ಟ್ರೈ ಮಾಡಿ. ಉಪ್ಪಿನಕಾಯಿ ಎಲ್ಲರೂ ಮಾಡ್ತಾರೆ, ಉಪ್ಪಿನಕಾಯಿ ಹಾಕ್ತಾರೆ, ಆದ್ರೆ ಇದೊಂದು ಡಿಫ್ರೆಂಟ್ ಸ್ಟೈಲ್. ಅಂದ್ ಸರಿ. ಈ ವಿಡಿಯೋ ನಾವು ಇಲ್ಲೇ ಮುಗಿಸ್ತಾ ಇದ್ದೇವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಸರಿ.